ಬೆಂಗಳೂರಿನಲ್ಲಿ ವಿವಾ ವಿಬ್ಜಾರ್ ನಡೆಸಿದ ನಾನ್ ಮೆಡಲಿಸ್ಟ್ ಸ್ವಿಮ್ಮಿಂಗ್ ಸ್ಪರ್ಧೆಯಲ್ಲಿ ಮಂಗಳೂರಿನ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ನ ಮಕ್ಕಳು ಚಿನ್ನ, ಬೆಳ್ಳಿ ಹಾಗೂ ಕಂಚಿನ ಪದಕಗಳನ್ನು ಪಡೆದು ವಿಶೇಷ ಸಾಧನೆ ಮಾಡಿದ್ದಾರೆ. ಬೆಂಗಳೂರಿನ ಹೊರಮಾವಿನಲ್ಲಿ ನಡೆದ ನಾನ್ ಮೆಡಲಿಸ್ಟ್ ಸ್ವಿಮ್ಮಿಂಗ್ ಸ್ಪರ್ಧೆಯಲ್ಲಿ ಗಗನ್ ಜಿ ಪ್ರಭು ವೈಯಕ್ತಿಕ ವಿಭಾಗದಲ್ಲಿ 200 ಮೀಟರ್ನಲ್ಲಿ ಮತ್ತು 50 ಮೀಟರ್ ಬ್ಯಾಕ್ ಸ್ಟ್ರೋಕ್ನಲ್ಲಿ ಚಿನ್ನದ ಪದಕವನ್ನು ಪಡೆದಿದ್ದಾನೆ. ಸ್ಟೀವ್ ಜೆಫ್ ಲೋಬೋ 25 ಮೀಟರ್ ಬ್ಯಾಕ್ ಸ್ಟ್ರೋಕ್ನಲ್ಲಿ ಚಿನ್ನ ಮತ್ತು 25 ಮೀಟರ್ ಬಟರ್ಫ್ಲೈನಲ್ಲಿ ಬೆಳ್ಳಿ ಪದಕವನ್ನು ಪಡೆದಿದ್ದಾನೆ. ಗ್ರಹಿತ್ ಜಿ ಪ್ರಭು 25 ಮೀಟರ್ ಬೆಸ್ಟ್ ಸ್ಟ್ರೋಕ್ನಲ್ಲಿ ಚಿನ್ನ ಮತ್ತು 25 ಮೀಟರ್ ಬ್ಯಾಕ್ ಸ್ಟ್ರೋಕ್ನಲ್ಲಿ ಚಿನ್ನದ ಪದಕವನ್ನು ಪಡೆದಿದ್ದಾನೆ. ನೈತಿಕ್ಯನ್ 25 ಮೀಟರ್ ಬ್ಯಾಕ್ ಸ್ಟ್ರೋಕ್ನಲ್ಲಿ ಚಿನ್ನ, 25 ಮೀಟರ್ ಫ್ರೀ ಸ್ಟೈಲ್ನಲ್ಲಿ ಬೆಳ್ಳಿ, 25 ಮೀಟರ್ ಬೆಸ್ಟ್ ಸ್ಟ್ರೋಕ್ನಲ್ಲಿ ಕಂಚಿನ ಪದಕವನ್ನು ಪಡೆದಿದ್ದಾನೆ. ಮಿಥುಲ್ ಶೆಟ್ಟಿ 50 ಮೀಟರ್ ಫ್ರೀ ಸ್ಟೈಲ್ನಲ್ಲಿ ಬೆಳ್ಳಿ, 25 ಮೀಟರ್ ಬ್ಯಾಕ್ ಸ್ಟ್ರೋಕ್ನಲ್ಲಿ ಕಂಚಿನ ಪದಕ ಪಡೆದಿದ್ದಾನೆ. ಶಮಂತ್ ಬಿಪಿ 25 ಮೀಟರ್ ಬಟರ್ಫ್ಲೈನಲ್ಲಿ ಚಿನ್ನದ ಪದಕ, 25 ಮೀಟರ್ ಬೆಸ್ಟ್ ಸ್ಟ್ರೋಕ್ನಲ್ಲಿ ಬೆಳ್ಳಿ ಪದಕ ಪಡೆದು ಉತ್ತಮ ಸಾಧನೆ ಮಾಡಿದ್ದಾನೆ. ಮಡಿಕೇರಿಯ ಗೆಸ್ಟ್ ಸ್ವಿಮ್ಮರ್ ಆರ್ನಾ ನಾನ್ ಮೆಡಲಿಸ್ಟ್ ಸ್ವಿಮ್ಮಿಂಗ್ ಸ್ಪರ್ಧೆಯಲ್ಲಿ 25 ಮೀಟರ್ ಫ್ರೀ ಸ್ಟೈಲ್ನಲ್ಲಿ ಕಂಚಿನ ಪದಕ ಪಡೆದು ಸಾಧನೆ ಮಾಡಿದ್ದಾನೆ. ಬೆಂಗಳೂರಿನ ಇಂದಿರಾನಗರದಲ್ಲಿ ರೋಟರಿ ಕ್ಲಬ್ ಆಯೋಜಿಸಿದ್ದ ನಾನ್ ಮೆಡಲಿಸ್ಟ್ ಸ್ಪರ್ಧೆಯಲ್ಲಿ ಮಂಗಳೂರಿನ ಸ್ವಿಮ್ಮರ್ ಗಗನ್ ಜಿ ಪ್ರಭು 100 ಮೀಟರ್ ಬ್ಯಾಕ್ ಸ್ಟ್ರೋಕ್ನಲ್ಲಿ ಬೆಳ್ಳಿ ಪದಕ, ಸ್ಟೀವ್ ಜೆಫ್ ಲೋಬೋ 200 ಮೀಟರ್ ವೈಯಕ್ತಿಕ ವಿಭಾಗದಲ್ಲಿ ಬೆಳ್ಳಿ ಪದಕ, ಗ್ರಹಿತ್ ಜಿ ಪ್ರಭು 50 ಮೀಟರ್ ಬೆಸ್ಟ್ ಸ್ಟ್ರೋಕ್ನಲ್ಲಿ ಚಿನ್ನ, 50 ಮೀಟರ್ ಬ್ಯಾಕ್ ಸ್ಟ್ರೋಕ್ನಲ್ಲಿ ಬೆಳ್ಳಿ, 50 ಮೀಟರ್ ಬಟರ್ಫ್ಲೈನಲ್ಲಿ ಬೆಳ್ಳಿ, ನೈತಿಕ್ಯನ್ 50 ಮೀಟರ್ ಬಟರ್ಫ್ಲೈನಲ್ಲಿ ಕಂಚಿನ ಪದಕ, ಸಾತ್ವಿಕ್ ನಾಯಕ್ 50 ಮೀಟರ್ ಬೆಸ್ಟ್ ಸ್ಟ್ರೋಕ್ನಲ್ಲಿ ಕಂಚಿನ ಪದಕವನ್ನು ಪಡೆದಿದ್ದಾನೆ. ಬೆಂಗಳೂರಿನ ನೆಟ್ಟಕಲ್ಲಪ್ಪ ಈಜುಕೊಳದಲ್ಲಿ ರೋಟರಿ ಕ್ಲಬ್ ಆಯೋಜಿಸಿದ್ದ UTPULTA ಈಜು ಸ್ಪರ್ಧೆಯಲ್ಲಿ ಮಂಗಳೂರಿನ ಸ್ವಿಮ್ಮರ್ಗಳಾದ ಗಗನ್ ಜಿ ಪ್ರಭು 50 ಮೀಟರ್ ಬ್ಯಾಕ್ ಸ್ಟ್ರೋಕ್ನಲ್ಲಿ ಬೆಳ್ಳಿ, ಸ್ಟೀವ್ ಜೆಫ್ ಲೋಬೋ 200 ಮೀಟರ್ ವೈಯಕ್ತಿಕ ವಿಭಾಗದಲ್ಲಿ ಕಂಚು, ಗ್ರಹಿತ್ ಜಿ ಪ್ರಭು 50 ಮೀಟರ್ ಬಟರ್ಫ್ಲೈನಲ್ಲಿ 1 ಬೆಳ್ಳಿ, 50 ಮೀಟರ್ ಬ್ಯಾಕ್ ಸ್ಟ್ರೋಕ್ನಲ್ಲಿ ಕಂಚು ಮತ್ತು ಬೆಸ್ಟ್ ಸ್ಟ್ರೋಕ್ನಲ್ಲಿ ಕಂಚಿನ ಪದಕವನ್ನು ಪಡೆದಿದ್ದಾನೆ. ನೈತಿಕ್ಯನ್ ಬಟರ್ಫ್ಲೈನಲ್ಲಿ ಕಂಚಿನ ಪದಕ ಪಡೆದಿದ್ದಾನೆ. ಬೆಂಗಳೂರಿನಲ್ಲಿ ನಡೆದ ರಾಷ್ಟ್ರೋತ್ಥಾನ 6ನೇ RVK ಈಜು ಸ್ಪರ್ಧೆಯಲ್ಲಿ ಗಗನ್ ಜಿ ಪ್ರಭು 100 ಮೀಟರ್ ವೈಯಕ್ತಿಕ ವಿಭಾಗದಲ್ಲಿ ಚಿನ್ನ, 50 ಮೀಟರ್ ಬ್ಯಾಕ್ ಸ್ಟ್ರೋಕ್ನಲ್ಲಿ ಬೆಳ್ಳಿ ಮತ್ತು ಬೆಸ್ಟ್ ಸ್ಟ್ರೋಕ್ನಲ್ಲಿ ಕಂಚಿನ ಪದಕ, ಸ್ಟೀವ್ ಜೆಫ್ ಲೋಬೋ 50 ಮೀಟರ್ ಬ್ಯಾಕ್ ಸ್ಟ್ರೋಕ್ನಲ್ಲಿ ಚಿನ್ನ, 50 ಮೀಟರ್ ಬಟರ್ಫ್ಲೈನಲ್ಲಿ ಚಿನ್ನ, ಗ್ರಹಿತ್ ಜಿ ಪ್ರಭು 25 ಮೀಟರ್ ಬೆಸ್ಟ್ ಸ್ಟ್ರೋಕ್ನಲ್ಲಿ ಚಿನ್ನ, 25 ಮೀಟರ್ ಬ್ಯಾಕ್ ಸ್ಟ್ರೋಕ್ನಲ್ಲಿ ಚಿನ್ನ, 25 ಮೀಟರ್ ಬಟರ್ಫ್ಲೈನಲ್ಲಿ ಚಿನ್ನದ ಪದಕ, ಅಗಸ್ತ್ಯ 25 ಮೀಟರ್ನ ಕಿಕ್ ಬೋರ್ಡ್ನಲ್ಲಿ ಕಂಚು, 25 ಮೀಟರ್ ಬೆಸ್ಟ್ ಸ್ಟ್ರೋಕ್ನಲ್ಲಿ ಕಂಚಿನ ಪದಕ, ಗ್ರಹಿತ್ ಜಿ ಪ್ರಭು ಚಾಂಪಿಯನ್ಶಿಪ್ ಪಡೆದು ಅದ್ವಿತೀಯ ಸಾಧನೆ ಮಾಡಿದ್ದಾನೆ. ರಾಜ್ಯಮಟ್ಟದ ಅಂತರ್ಶಾಲಾ ವಿಭಾಗದ ಸ್ವಿಮ್ಮಿಂಗ್ ಸ್ಪರ್ಧೆಯಲ್ಲಿ ಇಂದು ಅಗಸ್ತ್ಯ ಮತ್ತೆ 2 ಕಂಚಿನ ಪದಕ ಗಳಿಸಿರುವುದು ವಿಶೇಷವಾಗಿದೆ. ಮಂಗಳೂರಿನ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ನ ಈಜುಪಟುಗಳು ರಾಷ್ಟ್ರಮಟ್ಟದಲ್ಲಿ ಸಾಧನೆ ಮಾಡುತ್ತಿರುವುದು ಮಂಗಳೂರಿಗೆ ಹೆಮ್ಮೆ ತಂದಿದೆ. ಮುಖ್ಯ ತರಬೇತುದಾರರಾದ ಲೋಕರಾಜ್ ವಿಟ್ಲ, ಹಾಗೆಯೇ ಪುಂಡಲಿಕ ಕಾರ್ವಿ, ಶಿಶಿರ್ ಎಸ್ ಗಟ್ಟಿ, ಶಿವಾನಂದ ಗಟ್ಟಿ, ವಿಕೇಶ್, ನಿಶಾಲ್, ಶುಭಂ ಮತ್ತು ಕೆವಿನ್ ಇವರಿಂದ ತರಬೇತು ಪಡೆಯುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, ವಿಫೋ ನ್ಯೂಸ್ 24/7 ಮಂಗಳೂರು.